ಸುಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಎತ್ತೇನಿ ತಮಲ್ಲ ಸುದ್ದಿಲು ಕತ್ತಲೆ ದೂರ ಮಲ್ಪುನ ದೀಪಾವಳಿ ಒಂಜಿ ದಿನದ ಪರ್ಬ ಆವಂದೆ ಪರ್ಬದ ಅರ್ಥನು ನಮ್ಮ ಬದುಕದ ಉದ್ದೋಗ್ಲ ಸೇರ್ಸಾವನುಡು ಒಳಚಿಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ದ ದೀಪಾವಳಿ ಸಂಭ್ರಮಡು ಪ್ರಕಾಶ್ PS ವಿಶ್ವೇಶ್ವತೀರ್ಥ ಸ್ವಾಮೀಜಿಲಿನ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿ ದೆತ್ತೊಂದು ಕುಡ್ಲಗು ಬತ್ತಿನ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಲು ಕದ್ರಾ ಕಂಬಳದ ಮಂಜು ಪ್ರಸಾದ್ ಇಲ್ಲಡು ಬಾರಿ ಸಂಭ್ರಮಡು ಎದ್ಕೊನ್ನ ಕಲ್ಪುರ ಪ್ರತಿಷ್ಠಾನ ನವೋದಯ ಸದಸ್ಯರು ಪಂಚಾಯತ್ ಸದಸ್ಯರು ಬೊಕ್ಕ ಸಹಕಾರಿಲಿನ ಒತ್ತಾಯದ ಮಿತ್ತು ಸ್ವತಂತ್ರವಾದ ವಿಧಾನ ಪರಿಷತ್ ಒಟ್ಟುಗುಂತುವೆ ಒಡಿಪುಡು ಡಾಕ್ಟರ್ MN ರಾಜೇಂದ್ರ ಕುಮಾರ್. ಸೌದಿ ಅರೇಬಿಯಾಡು ಬಂಧನಡು ಉಪ್ಪುನ ಕುಡ್ಲಾಬಿಕರ್ನ ಕಟ್ಟದ ಶೈಲೇಶನು ಬಿಡುಗಡೆ ಮಲ್ಪಾದು ಊರುಗು ಬರ್ಪುನಂಚ ಮಲ್ಪುಡು ಭಾರತ ಸರ್ಕಾರಗು ಭಿನ್ನೈತೊನ್ನ ಜಿತೇಂದ್ರ ಕೊಟ್ಟಾರಿ. ವಾರ್ತೆದ ವಿವರ. ದೀಪಾವಳಿ ಕತ್ತಲೆ ದೂರ ಮಲ್ಪನ ಪರ್ಬ ಒಂದು ಒಂಜಿ ದಿನದ ಆಚರಣೆ ಆವಂದೆ ಪರ್ಬದ ಅರ್ಥನು ನಮ್ಮ ಬದುಕದ ಉದ್ದೋಗ್ಲ ಸೇರ್ಸಾವನುಡೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ್ಯ ಜತೆ ಕಾರ್ಯವಾಹ ಪ್ರಕಾಶ್ PS ಪಂತೆರ ಒಳಚುಲ್ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ನಡತಿನ ದೀಪಾವಳಿ ಸಂಭ್ರಮಾಚರಣೆ ಉದಿಪನ ಮಲ್ತದು ಆರ್ಪಾತಿರಿಯರು. ವಲಚ್ಚಿಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿಡು ದೀಪಾವಳಿ ಸಂಭ್ರಮಾಚರಣೆ ಅಟ್ಟನೆ ಆದಿತ್ತಂಡು ಸಂಸ್ಥೆದ ಗುರಿಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಗುರಿಕಾರ್ಮಿಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ್ಯ ಸಹ ಕಾರ್ಯವಾಹ ಪ್ರಕಾಶ್ PS ಕಾರ್ಯಕ್ರಮ ಉದಿಪನ ಮಲ್ತೆರು. ದೀಪ ಪಂಡ ಬೊಲ್ಪು ದೀಪಾವಳಿ ಕತ್ತಲಿನ ಗಿಡಪುನ ಪರ್ಬ ಗೇನ ದಾಂತಿನಂಚಿನಿಡಿದು ಗೇನದ ಕಡೆಕ ಪೋಪುನ ದಿಕ್ಕುಡು ನಮ್ಮ ಇತ್ತದು ದೀಪಾವಳಿ ಒಂಜಿ ದಿನದ ಆಚರಣೆ ಆವಂದೆ ಪರ್ಬದ ಅರ್ಥನು ನಮ್ಮ ಬದುಕುಗಳ ಸೇರ್ಸಾವನೊಡೊಂದು ಪ್ರಕಾಶ್ PS ಪಂಡೆರು. ಇತ್ತೀಚಿನ ದಿನಪತ್ರಿಕೆಗಳನ್ನು ನೋಡಿದರೆ ಯಾವ ಕಾಲೇಜಿನ ಹೆಸರು ಬರುತ್ತೆ ಅಂದ್ರೆ ಅದರಲ್ಲಿ ನಂಬರ್ 1 ಎಕ್ಸ್ಪರ್ಟ್ ಕಾಲೇಜಿನ ಹೆಸರು ಬರುತ್ತೆ. ಅದಕ್ಕಾಗಿ ನಾನು ಶುಭಾಶಯ ಹೇಳಬೇಕು. ದೀಪ ಅಂದ್ರೆ ಬೆಳಕು, ಕತ್ತಲನ್ನು ದೂರ ಮಾಡುವಂಥದ್ದು ಬೆಳಕು. ಅದೇ ದೀಪ ಜ್ಞಾನಕ್ಕೆ ನಾವು ಹೋಲಿಸ್ತೇವೆ. ದೀಪ ಅಂದ್ರೆ ಜ್ಞಾನ, ಕತ್ತಲು ಅಂದ್ರೆ ಅಜ್ಞಾನ. ಕತ್ತಲಿಂದ ದೂರ ಮಾಡುವಂಥದ್ದು ಬೆಳಕು, ಅಜ್ಞಾನದಿಂದ ಜ್ಞಾನವನ್ನು ಕೊಡುವಂಥದ್ದು ವಿದ್ಯೆ. ಅದಕ್ಕೋಸ್ಕರ ದೀಪಾವಳಿ ಈ ವಿದ್ಯಾಲಯದಲ್ಲಿ ಆಚರಣೆ ಮಾಡುವಂಥದ್ದು ಅತ್ಯಂತ ಸೂಕ್ತ. ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವ ಹಾಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವಂತ ಒಂದು ದಿಕ್ಕಿನಲ್ಲಿ ನಾವು ಇಟ್ಟಿದ್ದೀವಿ. ಈ ಕಾಲೇಜಿನಲ್ಲಿ ಇದು ನರೇಂದ್ರ ನಾಯಕ್ ಅವರ ಕಾಲೇಜು ಅಂತ ಯಾರಾದ್ರೂ ಹೇಳಿದ್ರೆ ನಾನು ಅದನ್ನು ಒಪ್ಪಲ್ಲ. ಅದು ಅವರ ಕಾಲೇಜು ಅಲ್ಲ, ಇದು ಅವರು ಪ್ರಾರಂಭ ಮಾಡಿದ್ರು ಅಷ್ಟೇ. ಈ ಕಾಲೇಜು ನಮ್ಮೆಲ್ಲರದ್ದು, ನನ್ನದು ಕಡೆ. ಈ ವ್ಯವಸ್ಥೆ ಚೆನ್ನಾಗಿ ಆಗಬೇಕಿದ್ರೆ ನರೇಂದ್ರ ನಾಯಕರ ಪರಿಶ್ರಮ ಮಾತ್ರ ಅಲ್ಲ, ಇಲ್ಲಿರುವಂತ ಅಧ್ಯಾಪಕರ ಪರಿಶ್ರಮ, ವಿದ್ಯಾರ್ಥಿಗಳ ಪರಿಶ್ರಮ, ಇಲ್ಲಿ ಕೆಲಸ ಮಾಡುವಂತ ಒಬ್ಬ ಗುಡಿಸುವರ ಪರಿಶ್ರಮವೂ ಬೇಕು. ಅದೇ ರೀತಿ ಮಂಗಳೂರಿನ ಹಾಗಿರುವಂತಹ ನಾಗರಿಕರ, ನನ್ನ ಆಗಿರುವ ನಾಗರಿಕರ ಒಂದು ಸಹೃದಯ ಅದು ಬೇಕು. ಮಲ್ಲಬಿನ್ನೆರು ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಯೋಗೀಶ್ B ಆಚಾರ್ಯ ಪಾತೆರ್ದು ನಮ್ಮವು ವಿದ್ಯಾಕಾಶಿ ಅವೇತೋ ಬರವು ಸಂಸ್ಥೆಲನ ಸಾರಥಿರುವುಲ್ಲೆರು ದೇಶ ಪಿದೈ ದೇಶಗಳು ಬರವು ಕಲ್ಪರೆ ಬರಂದುಲ್ಲೆರು ಅಂಚಾದು ಪುನಗ ಮುಲ್ಪದ ಕಲ್ಪುನಕುಲು ಪುಣ್ಯವಂತಿರೆಂದು ಪಂಡೆರು. ಜಾಯಿನ್ ಎಕ್ಸ್ಪರ್ಟ್, ಬಿ ಎಕ್ಸ್ಪರ್ಟ್. ಅದಕ್ಕೆ ಕೂಡ ನಿಮಗೆಲ್ಲರಿಗೂ ತುಂಬ ಹೃದಯದ ಶ್ಲಾಘನೆಗಳು, ಅಭಿನಂದನೆಗಳು ಮತ್ತು ಅಭಿವಂದನೆಗಳು. ನಿಮಗೆಲ್ಲ ಗೊತ್ತಿರುವಂತೆ ಎಕ್ಸ್ಪರ್ಟ್ ಗ್ರೂಪ್ ಈ ಮಣ್ಣಿನಲ್ಲಿ ಹುಟ್ಟಿದ ಒಂದು ಸಂಸ್ಥೆ. ಇಲ್ಲಿರುವ ನರೇಂದ್ರ ನಾಯಕ್ ಇರಲಿ ಅಥವಾ ಮೇಡಮ್ ಉಷಾಪ್ರಭಾ ನಾಯಕರು, ಅವರು ವ್ಯಕ್ತಿಗಳಲ್ಲ, ಅವರೊಂದು ಶಕ್ತಿ, ಅವರು ಸ್ವತಃ ಒಂದು ಸಂಸ್ಥೆ. ಈ ಮಣ್ಣಿನಲ್ಲಿ ಹುಟ್ಟಿದ ಈ ಸಂಸ್ಥೆಯನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಎಲ್ಲರ ಮೇಲುಂಟು. ಟುಡೇ ಇಫ್ Mangalore is considered as the educational hub, we call it as Vidya Kashi. The first name comes to our mind is expert group of education institutions. Today if millions of girl students are here, we have to remember our founder. We also have to remember mentors like Dr. Ushaprabha Naik, who is also an youth icon for all of us. ದೀಪಾವಳಿ ಲೆಕ್ಕೊಡು ದೀವನ್ನ ಪಂಥುಡು ಗೆಂದು ನಕ್ಲೆಗು ಇನಾಮುನಿನ ಪಟ್ಟಿರು. ಪ್ರೊಫೆಸರ್ ನರೇಂದ್ರ ನಾಯಕ್ ಗುರಿಕಾರ್ಮೆದ ಪಾತೆರ ಪಂಡದು ಮಾತೆರೆಗ್ಲ ದೀಪಾವಳಿ ಪರ್ಬದ ಎಡ್ಡೆಪ್ಪು ಬಯಕೆರು.
ಸಭಾಲೆ ಸಿಡಿದು ದುಂಬತ್ತ ಲಕ್ಷ್ಮೀ ಪೂಜೆ ಮಲ್ತಿರು ಕಲ್ಪು ನಕ್ಲು ಬೊಕ್ಕ ಕಲ್ಪಾವನಕ್ಲಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ಮುರಿದು ಬತ್ತಂಡು ಎಕ್ಸ್ಪರ್ಟ್ ಸಂಸ್ಥೆದ ಒತ್ತು ಗುರುಕಾರ್ದಿ ಡಾ ಉಷಾ ಪ್ರಭಾ ಎನ್ ನಾಯಕ್ ಅಂಕುಶ್ ನಾಯಕ್ ದೀಪಿಕಾ ಎ ನಾಯಕ್ ಪ್ರಿನ್ಸಿಪಾಲರು ಡಾ ಎನ್ ಕೆ ವಿಜಯನ್ ಕರಿಪ್ಪಲ್ ಪಾಲ್ದೆತೊಂಡರು. ಕುಡ್ಲ ಮಣ್ಣಗುಡ್ಡೆ ಗಾಂಧಿನಗರದ 5ನೇ ತಿರ್ಗಸ್ ಕೈತಲು ಕಲ್ವೇರು ಆಜಿ ಇಲ್ಲಲಿಗೆ ಪೊಗ್ಗೆರೆ ಪ್ರಯತ್ನ ನಡಪಾದು ರಡ್ಡಿ ಇಲ್ಲಗ ಪೊಗ್ಗುದು 5 ಲಕ್ಷ ರೂಪಾಯಿ ಕಂಡದು ಪದ್ರಾಡಾಯಿನ ಸಂಗತಿ ಬರ್ಕೆ ಪೊಲೀಸ್ ಸ್ಟೇಷನ್ ಸುತ್ತುಡು ನಡೆತದುಂಡು. ಇರ್ವೇರು ಕಲ್ವೇರು ಸುತ್ತೊಂದಿತ್ತಿನ ಬಗೆಟ್ ಸಿಸಿ ಕ್ಯಾಮೆರಾಡು ತೋಜಿದಿತ್ತದು. ಈ ಕಲ್ವ ಕೂಟೋಡು ಪಾಕಜನ ಉಪ್ಪುಡು ಪನ್ಪನ ಸಂಶಯಡು ತನಿಖೆ ಸಾಗದಂಡು. ಕುಡ್ಲದ ಮಣ್ಣಗುಡ್ಡೆ ಕೈತಲ್ದ ಗಾಂಧಿನಗರ 5ನೇ ತಿರ್ಗಸ್ ಕೈತಲ್ ಕಳ್ವೇರು ಆಜಿ ಇಲ್ಲಲಿಡ್ದು ಕಣ್ಣಿರ ಪ್ರಯತ್ನ ನಡಪಾದು ರೆಡ್ ಇಲ್ಲಗ್ ಪೊಗ್ಗುದು 5 ಲಕ್ಷ ರೂಪಾಯಿ ಕಂಡದು ಪದ್ರಡಾಯಿನ ಸಂಗತಿ ಬರ್ಕೆ ಪೊಲೀಸ್ ಸ್ಟೇಷನ್ ಸುತ್ತುಡು நடத்துதுண்டு. ಕಳ್ವೇರು ಇಲ್ಲಲಿನ ಸುತ್ತಮುತ್ತ ತಿರ್ಗುನ ಬಗೆಟ್ ಸಿಸಿ ಕ್ಯಾಮರಲಿಡು ತೋಚಿದುಂಡು. ಅವೆಟ್ಟು ಈರ್ವೇರು ತೋಚಿದರು ಎಂದೆಟ್ಟು ನನ್ನಲ ಪಾಕಜನ ಇತ್ತಿನ ಸಂಶಯ ಉಂಡಾತುಂಡು. ಬರ್ಕೆ ಪೊಲೀಸರು ತನಿಖೆ ಶುರು ಮಲ್ತದರು. ನಗರಡು ರಡ್ಡು ಚಕ್ರದ ಗಾಡಿಲೇನು ಕಂಡುನ ಬೊಕ್ಕ ಇಲ್ಲೆಲ್ಲಗ್ ಪೊಗ್ಗುದು ಕಂಡುನ ಕೇಸ್ ಹೆಚ್ಚೊಂದುಂಡು. ಕೂಟ ಒಂಜಿ ವ್ಯವಸ್ಥೆ ಮಲ್ತೊಂದು ಕಂಡುನ ಈ ಕಾರ್ಯಗೂ ಜೈದನೆಂದು ಅನುಮಾನ ಇತ್ತದು ಪೊಲೀಸರು ತನಿಖೆ ಮಲ್ತೊಂದುಲ್ಲೇರು. ಒಡಿಪುದ ತೆಂಕ ಎರ್ಮಾಳ್ ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ್ತಾಜೆಟ್ಟು ಮಾರ್ಗ ಕಡತೊಂದಿತ್ತಿನ ಮುಳ್ಳು ಪಂಜು ಒಂಜೆಕ್ ಕಾರ್ ಎಡ್ತದು. ಆ ಕಾರು ತಿರ್ತ ಮುದೆಲುಗು ಬೂರ್ನ ಸಂಗತಿ ಬುಧವಾರ ರಾತ್ರಿ ನಡೆತದುಂಡು. ಕಾರು ಒಡಿಪುಡ್ದು ಕುಡ್ಲಗ ಬರೊಂದಿತ್ತುಂಡು. ಡ್ರೈವರ್ಗ್ ಪೆಟ್ಟಾದಿತ್ತದು. ಅರೆನು ಆಸ್ಪತ್ರೆಗೆ ಸೇರ್ಸಾದಂಡು. ಈ ಪಂಜಿ ಜೀವ ಪುಡ್ತುಂಡು. ಒಡಿಪುದ ತೆಂಕ ಎರ್ಮಾಳ್ ರಾಷ್ಟ್ರೀಯ ರಾಜಮಾರ್ಗ ಅಚ್ಪತ್ತಾಜೆಟ್ಟು ಮಾರ್ಗ ಕಡತೊಂದಿತ್ತಿನ ಏಪೈ ಒಂಜೇಕ್ ಕಾರ್ ಇಡ್ತದು. ಕಾರ್ ಡ್ರೈವರ್ನ ಪತ್ತು ತತ್ತದು ಕೈತಲ್ದ ಪುದೇಲುಗು ಮಗರ್ದಿನ ಸಂಗತಿ ಬುಧವಾರ ರಾತ್ರಿ ನಡೆತದುಂಡು. ಕಾರು ಒಡಿಪುಡ್ದು ಕುಡ್ಲದಂಚಿ ಪೋವೊಂದಿತ್ತುಂಡು. ತೆಂಕ ಎರ್ಮಳ್ ಗರುಡಿ ಕೈತಲಾನಗ ಮುಳ್ಳು ಪಂಜಿ ಕಾರುಗೆ ಎದುರಾದು ಕಾರು ನಿಯಂತ್ರಣ ಕಳೆಯೊಂದುಂಡು. 100 ಮೀಟರ್ ದಾತು ದುಂಬು ಪೋದು ಪುದೇಲುಗು ಬೂರ್ತುಂಡು. ಕಾರಡು ಡ್ರೈವರ್ ಒರಿಯೇ ಇತ್ತದು ತರೆಕ್ ಪೆಟ್ಟಾತುಂಡು. ಅರೆನ ಆಸ್ಪತ್ರೆಗೆ ಸೇರಾದುಂಡು. ಕಾರ್ ಇಡ್ತಿನ ಬರಟು ಏ ಪಂಜಿ ಜಾಗೆಡೆ ಜೀವ ಬಿಡ್ತುಂಡು. ಜಾಗೆಗೆ ಬತ್ತಿನ ಪಡುಬಿದ್ರೆ ಪೊಲೀಸರು ಗಾಡಿ ಇಲಾಖೆಗೆ ಮಾಹಿತಿ ಕೊಡ್ತಿರು. ಒಂದುವೇ ಜಾಗೆಡು 2 ತಿಂಗಳು ದುಂಬು ಮೈರು ಒಂಜಿ ಸ್ಕೂಟಿ ಗಾಡಿಗೆ ಅಡ್ಡ ಬತ್ತದು. ಗಾಡಿ ಬಿಡೊಂದಿತ್ತಿನಾರು ತೀರ್ನೇನು ಊರ್ದಕಲು ನೆಂಪು ಮಲ್ತೊಂದಿರು. ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯರಿಗೆ ಮರಣೋತ್ತರವಾದ ಭಾರತ ಸರ್ಕಾರ ಕೊರ್ನ ಪದ್ಮ ವಿಭೂಷಣ ಪ್ರಶಸ್ತಿನ ದೆತೊಂದು ಡಿಲ್ಲಿರ್ದು ಕುಡ್ಲಗ್ ಬತ್ತಿನ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಲೇನು ಗುರುವಾರ ಕಲ್ಕುರ ಪ್ರತಿಷ್ಠಾನ ಬಾರಿ ಮರ್ಯಾದಿಡೆ ಎದ್ಕೊಂಡು ದೇವರ ಪಾದ ಸೇರ್ನ ವಿಶ್ವೇಶತೀರ್ಥ ಸ್ವಾಮೀಜಿಲೆಗ್ ನಮನ ಸಂದಾಂಡ್. ಕದ್ರಾ ಕಂಬ್ಳ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದ್ ಇಲ್ಲಡ ನಡತಿನ ಕಾರ್ಯಕ್ರಮಟ್ಟು ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಎಂಎಸ್ ಮಹಾಬಲೇಶ್ವರ ಬೊಕ್ಕ ಪೇಜಾವರ ಮಠದ ಭಕ್ತರು ಸ್ವಾಮೀಜಿಲಿನ ಅಭಿಮಾನಿಲು ಪಾಲ್ದೆತ್ತೊಂಡರು. ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿರಿಗೆ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿ ಕೊರ್ದೆತ್ತದು. ಅವೆನ್ನದೆತ್ತೊಂದು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯರು ಗುರುವಾರ ಕುಡ್ಲಗ್ ಬತ್ತೆರು. ಕುಡ್ಲದ ಕಲ್ಕುರ ಪ್ರತಿಷ್ಠಾನದ ನಿಲೆಟ್ಟು ಸ್ವಾಮೀಜಿಯರಿಗೆ ತುಳಸಿ ಮಾಲೆ ಫಲಪುರ್ಪ ಕೊರ್ದು ಇಸೇಸ ವಾದ್ಯ ಮೇಳಡು ಭಕ್ತಿ ಶ್ರದ್ಧೆಡು ಪ್ರದೀಪ್ ಕುಮಾರ್ ಕಲ್ಕುರ ಎತ್ಕೊಂಡು ಕದ್ರ ಕಂಬ್ಳದ ಮಲ್ಲಿಕಾ ಬಡಾವಣೆದ ಮಂಜು ಪ್ರಸಾದ ಇಲ್ಲಡೆ ಲೆತೊಂದು ಬತ್ತೆರು. ಸರ್ವೆರ್ಲಾ ಸ್ವಾಮೀಜಿಯರ ಆಶೀರ್ವಾದದ ತೊಂಡೆರು. ಎಲ್ಲಡು ದೇವರಿಗೂ ಪೂಜೆ, ತುಳಸಿ ಪೂಜೆ ಬೊಕ್ಕ ಗೋ ಪೂಜೆ ಮಲ್ತಿರು.
ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿರಿಗೆ ನಮನ ಕಾರ್ಯಕ್ರಮ ನಡೆತಂಡು. ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಾತಿರ್ದ್ ವಿಶ್ವೇಶತೀರ್ಥ ಸ್ವಾಮೀಜಿರಿಗೆ ಪ್ರಶಸ್ತಿ ಬತ್ತದು ಪ್ರಶಸ್ತಿದ ಮರ್ಯಾದೆ ನನಲಾತ್ ಹೆಚ್ಚಾತಂಡು ಸ್ವಾಮೀಜಿಯರಿನ ಭಕ್ತರಿಗೆ ಬೊಕ್ಕ ಎಂಕ್ಲಿಗೆ ಸಂತೋಷ ಆತನಿಂದ ಪಂಡೆರು. मैं भारत का राष्ट्रपति रामनाथ कोविंद व्यक्तिगत गुणों के लिए आपके सम्मानार्थ पद्म विभूषण प्रदान करता हूँ. ಗುರುಗಳ ವ್ಯಕ್ತಿಗತವಾಗಿರತಕ್ಕಂಥ ಗುಣವನ್ನು ಗಮನಿಸಿ ಆ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ, ಈ ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ, ಮತ್ತೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದೇವೆ ಅಂತಂದ್ರೆ ಗಮನಿಸಬೇಕು ನಾವು. ಆ ಕ್ಷೇತ್ರದಲ್ಲಿ ಹಿಂದೆ 16 ಮಂದಿ ಬಂದು ಹೋಗಿದ್ದಾರೆ, ಪ್ರಶಸ್ತಿ ಪಡೆದಿದ್ದಾರೆ. ಇನ್ನು ಮುಂದೆಯೂ ಆ ಕ್ಷೇತ್ರದಲ್ಲಿ 16 ಮಂದಿ ಪಡೆಯವರಿದ್ದಾರೆ. ಅವ್ರ ನಡುವೆ ಇವರು ಒಂದು ಅಂತ ಪ್ರಶಸ್ತಿ ದೊಡ್ಡದೆ, ಪ್ರಶಸ್ತಿ ತುಂಬಾ ದೊಡ್ಡದು. ಅಲ್ಲೂ ಮತ್ತೆ ಪುನಃ ಅವರ ಸಾಲಲ್ಲಿ ಇವರು ನಿಂತಿದ್ದಾರೆ ಅಂತ ಆಗತ್ತೆ. ಅದಕ್ಕೆ ಗಮನಿಸಿ, ಗುರುಗಳ ವ್ಯಕ್ತಿಗತವಾದ ಗುಣವನ್ನು ಗಮನಿಸಿ ನಾವು ಪ್ರಶಸ್ತಿ ನೀಡಿದ್ದೇವೆ ಅಂತಂದ್ರೆ ಈ ವ್ಯಕ್ತಿಗತ ಗುಣ ಮತ್ತೊಬ್ಬರಿಗೆ ಯಾರು ಬರಲಿಕ್ಕೆ ಸಾಧ್ಯ ಉಂಟು? ಇಲ್ಲ. ಆಗ ಈ ಪ್ರಶಸ್ತಿ ಅದು ವ್ಯಕ್ತಿಗತವಾಗಿರತಕ್ಕಂಥ ಇವರದೇ ಪ್ರಶಸ್ತಿ, ಅದು ಇವರ ಮಹತ್ವ. ಅಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು ಅಂತ ಹೇಳ್ತಾ ಪ್ರದೀಪ್ ಕುಮಾರ್ ಕಲ್ಕೂರ ಪಾತಿರ್ದ್ ವಿಶ್ವೇಶತೀರ್ಥ ಸ್ವಾಮೀಜಿರಿಗೆ ಪ್ರಶಸ್ತಿ ಬತ್ತಿನ ಬಗೆಟ್ ಮೆಚ್ಚುಗೆ ತಿರಿಪಾಯರು. ಪ್ರಶಸ್ತಿನ ನಾಡೊಂದು ಪೋಪುನಕ್ಲಿನ ನಮತೂತ ಅಂಡ ಒರಿ ಮಹಾನ್ ಸಂತನ ಪ್ರಶಸ್ತಿಯೇ ನಾಡೊಂದು ಬೈದನೆಂದು ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಎಂಎಸ್ ಮಹಾಬಲೇಶ್ವರ್ ಪಂಡೆರು. ಪ್ರಶಸ್ತಿಗಳನ್ನ ಅರಸಿ ಹೋಗ್ತಕ್ಕಂಥದ್ದು ನಾವು ಕೇಳಿದ್ದೇವೆ, ಕಂಡಿದ್ದೇವೆ. ಆದರೆ ಮಹಾ ದೊಡ್ಡ ಪ್ರಶಸ್ತಿಯೇ ಓರ್ವ ಶ್ರೇಷ್ಠ ಸಂತನನ್ನ ಅರಸಿಕೊಂಡು ಬಂದಂತಹ ವಿಶೇಷವಾದ ಧನ್ಯತಾ ಭಾವವನ್ನು ನಾವೆಲ್ಲರೂ ಅನುಭವಿಸ್ತಕ್ಕಂಥ ಒಂದು ಸಂದರ್ಭ. ಇದಕ್ಕೆ ಸಾಕ್ಷೀಭೂತರಾದವರು ನಮ್ಮ ಪರಮ ಪೂಜ್ಯರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಜೀವಮಾನದ ಸಾಧನೆಗೆ ಸಂದಂತಹ ಶ್ರೇಷ್ಠ ಪ್ರಶಸ್ತಿ ಇಲ್ಲಿ ನಡೆದಿರ್ತಕ್ಕಂಥ ನಮಗೆಲ್ಲರಿಗೂ ಧನ್ಯತಾ ಭಾವ ಏನು ಅಂದರೆ ನಮಗೇ ಸಿಕ್ಕಿದೆನೋ ಅಂತ ಅಷ್ಟು ಒಂದು ಖುಷಿ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ಪೂಜ್ಯರಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕಿನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಒಂದೇ ಒಂದು ನಿವೇದನೆ. ಪೂಜ್ಯರೇ, ಕರ್ನಾಟಕ ಬ್ಯಾಂಕು ಭಾರತದಾದ್ಯಂತ ಶಾಖೆಗಳನ್ನು ಹೊಂದಿದೆ. ಅಯೋಧ್ಯೆಯಲ್ಲಿ ಶಾಖೆ ಉಂಟಾ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅದನ್ನ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಜಾಗವನ್ನು ನೀವು ಕಳಿಸಿಕೊಟ್ರೆ ನಾಳೆನೇ ಬೇಕಾದರೂ ಕರ್ನಾಟಕ ಬ್ಯಾಂಕಿನ ಒಂದು ಶಾಖೆಯನ್ನ ಅಯೋಧ್ಯೆಯಲ್ಲಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಘೋಷಿಸ್ತೇನೆ. ಶಾರದಾ ಬರವು ಸಂಸ್ಥೆಯಲ್ಲಿನ ಗುರಿಕಾರ್ಯರು ಎಂಬಿ ಪುರಾಣಿಕರು ಪಾತಿರ್ದ್ ಸ್ವಾಮೀಜಿರಿಗೆ ಕೊರ್ನ ಪದ್ಮ ವಿಭೂಷಣ ಇಡೀ ಸಮಾಜಕ್ಕೂ ರಾಷ್ಟ್ರಗೂ ಸಂದನ ಮರ್ಯಾದೆಯಿಂದ ಪಂಡೆರು. ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಾರತದ ಪ್ರಮುಖ ಧಾರ್ಮಿಕ ಸಂಘಟನೆಗಳ ಎಲ್ಲ ನೇತೃತ್ವ ವಹಿಸಿದವರು ಪೂಜ್ಯ ವಿಶ್ವೇಶತೀರ್ಥರು. ಅವರ ಜೀವಿತ ಕಾಲದಲ್ಲಿ ಅವರಿಗೆ ಗೌರವ ಸಲ್ಲಬೇಕಿತ್ತು. ಏನೋ ಕಾರಣದಿಂದ ಆಗಲಿಲ್ಲ. ಬೆಟರ್ ಲೇಟ್ ದ್ಯಾನ್ ಎವರ್ ಅಂತ ಒಂದು ಗಾದೆ ಇದೆ.
ಈಗಲಾದರೂ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಪೂಜ್ಯ ಗುರುಗಳಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತು. ಅವರಿಗೆ ಕೊಟ್ಟ ಗೌರವ ಇಡೀ ಸಮಾಜಕ್ಕೆ, ರಾಷ್ಟ್ರಕ್ಕೆ ತಂದ ಗೌರವ ಅಂತ ನಾನು ತಿಳ್ಕೊಳ್ತೇನೆ. ಕಲ್ಕುರ ಪ್ರತಿಷ್ಠಾನದಕ್ಕೂ ಪೇಜಾವರ ಮಠದ ಭಕ್ತರು ವಿಶ್ವೇಶತೀರ್ಥ ಸ್ವಾಮೀಜಿಲಿನ ಅಭಿಮಾನಿಲು ಪಾಲ್ದೆತೊಂಡೆರು. ತಾನು ಓಟದ ಪಂಥದ ಕಲಕು ಜಪ್ಪೆರೆ ನವೋದಯ ಸದಸ್ಯರು ಪಂಚಾಯತ್ ಸದಸ್ಯರು ಬೊಕ್ಕ ಸಹಕಾರಿಲು ಒತ್ತಡ ಪಾಡೊಂದುಲ್ಲೆರು. ವಿಧಾನ ಪರಿಷತ್ ಓಟು ಗುಂತಿನ ಬಗೆಟ್ ನವೆಂಬರ್ 17 ಗೊತ್ತು ಮಲ್ಪುನ ತಾನು ಸ್ವತಂತ್ರ ಅಭ್ಯರ್ಥಿಯಾದ ಪಂಥದ ಕಲಕು ಜಪ್ಪುವೆಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರು. ಆರು ಒಡಿಪುಡು ಈ ಬಗೆಟ್ ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರ್ದೇರು. ದಕ್ಷಿಣ ಕನ್ನಡ ಜಿಲ್ಲೆಡು ವಿಧಾನ ಪರಿಷತ್ ಓಟುಗೂ ಭಾರಿ ಅಟ್ಟಣೆ ನಡೆತೊಂದುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಬೊಕ್ಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಗುರುಕಾರ್ಯರ್ಲ ಆದುಪ್ಪುನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪರಿಷತ್ ಓಟುಗೂ ಉಂತುನೆಟ್ಟುಳ್ಳೆರು. ಒಡಿಪುಡು ಬುಧವಾರ 6 ಸುದ್ದಿ ಮಾಧ್ಯಮದ ಕ್ರೀಡ ಪಾತಿರ್ದು ತಾನು ಓಟುಗುಂತರೆ ಮಾತಿರ್ಲ ಒತ್ತಡ ಪಾಡೊಂದುಲ್ಲೆರು. ರಡ್ಡು ಮೂಜಿ ದಿನೊಟ್ಟು ಓಟುಗುಂತಿನ ಬಗೆಟ್ಟು ತೀರ್ಮಾನ ಮಲ್ಪುವೆ. ಸ್ವತಂತ್ರ ಅಭ್ಯರ್ಥಿಯಾದ ಓಟುಗುಂತುವೆ. ಸೋಲು ಗೇಲು ಮುಖ್ಯಾತ್ ಒವ್ವೇ ಕಾರಣುಡ್ಲ ಪಕ್ಷುಡ್ದು ಪಂತಗುಂತುಜಿ. ನವೋದಯ ಸದಸ್ಯರು ಪಂಚಾಯತ್ ಸದಸ್ಯರು ಸ್ವಸಹಾಯ ಸಂಘ ಸಹಕಾರಿಲಿಡ್ದು ಒತ್ತಡ ಉಂಡು. ನವೆಂಬರ್ 17 ತೀರ್ಮಾನ ಗೊತ್ತು ಮಲ್ಪುವೆ. ಸಾಧ್ಯಾಂಡ ಅವೇ ದಿನ ನಾಮಪತ್ರ ಕೊರ್ಪೆಂದು ಎಂ.ಎನ್. ರಾಜೇಂದ್ರ ಕುಮಾರ್ ಪಂಡಿರು. ನಾನು ಒಂದು 2-3 ದಿವಸದಲ್ಲಿ ನಿರ್ಣಯ ತಗೊಳ್ತೇನೆ. ಆದರೆ ಯಾವುದೇ ಪಕ್ಷದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ಮಾಡೋದಿದ್ರೂ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ. ಪಕ್ಷದ ಬೆಂಬಲ ಇದ್ದರೆ ಗೆಲ್ಲುವ ಅವಕಾಶ ತುಂಬ ಇದೆಯಲ್ಲ. ಪಕ್ಷದ ಗೆಲ್ಲುವುದು ಸೋಲುವುದು ಆಮೇಲೆ, ಪಕ್ಷದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ. ನಿಮ್ಮ ಹೇಳಿಕೆ ನೋಡಿ ಕರೆದ್ರೆ ಯಾವ ಪಕ್ಷದ ಕರೀತಾರೆ, ಅವರು ಕರೆದ್ರೆ ಹೋಗ್ಬೇಕು ಹೇಳಿ ನನ್ನ ಇಷ್ಟ. ಅದು ನಾನು ಹೇಳಿದಲ್ಲ, ನಾನು ಪಕ್ಷದಿಂದ ಸ್ಪರ್ಧೆ ಮಾಡೋದಿಲ್ಲ ಅಂತ. ಮೊದಲು ಇತ್ತು, ಈಗ ಎಲ್ಲಿಯಾದರೂ ನೋಡಿದರೆ ನೀವು ನನ್ನನ್ನು? ಯಾವ ಪಕ್ಷದಲ್ಲಿ ನೋಡಲಿಲ್ಲ ನೀವು. ಕಾಂಗ್ರೆಸ್ಸಿಗರ ನಡುವೆ ಇದ್ದೀರಿ ಅಲ್ಲ, ನಾನು ಈಗ ಇಲ್ಲಿ ಎಸ್ಪಲ್ ಇದ್ದಾರೆ, ಅವರ ಜೊತೆನೇ ಇದ್ದಾನೆ. ಹೌದು, ನಾವು ಕೋಆಪರೇಟಿವ್ ಸಹಕಾರಿಗಳಾಗಿ ಇದ್ದೇವೆ. ನಮಗೆ ಒತ್ತಡ ಇರೋದು ಎಲ್ಲಿಂದ, ಯಾರಿಂದ? ಅಂದರೆ ಎಲ್ಲ ನಿಮ್ಮ ನವೋದಯದ ಸದಸ್ಯರು ಹೇಳ್ತಾರೆ. ನವೋದಯ ಸದಸ್ಯರಿದ್ದಾರೆ, ಪಂಚಾಯತ್ ಮೆಂಬರ್ಗಳಿದ್ದಾರೆ, ಸಹಕಾರಿಗಳು ಇದ್ದಾರೆ, ಎಲ್ಲರೂ ಹೇಳ್ತಾರೆ. ನೋಡಿ, ಕೋಆಪರೇಟಿವ್ನಲ್ಲಿ ಇದ್ದವರು, ಸಹಕಾರ ಕ್ಷೇತ್ರದಲ್ಲಿ ಇದ್ದವರು 50% ಪಂಚಾಯತ್ನಲ್ಲಿ ಇದ್ದಾರೆ ಮೆಂಬರ್ರಾಗಿ. ನಮ್ಮ ಮಹಿಳೆಯರು ಒಂದು 25-30% ನಮ್ಮವರಿದ್ದಾರೆ. ನವೋದಯ ಇರ್ಬೋದು, ಇನ್ನೊಂದು ಗುಂಪು ಇರ್ಬೋದು, ಒಂದು 30% ಅವರಿದ್ದಾರೆ. ಹಾಗಾಗಿ ಅವ್ರು ಕೇಳೋದು ಸಹಜ, ನಮಗೊಂದು ಪ್ರಾತಿನಿಧ್ಯ ಸಿಕ್ಕಲಿ ಹೇಳಿ. ಅವರು ಯಾವ ಪಕ್ಷದವ್ರ ಹತ್ರ ಕೇಳೋದಿಲ್ಲ. ಅವರು ಯಾವುದೇ ಪಕ್ಷದಿಂದ ನೀವು ನಿಲ್ಲಿ ಅಂತ ಯಾರೂ ಹೇಳಿಲ್ಲ. ನಿಲ್ಲಿ ಅಂತ ಹೇಳಿದ್ದಾರೆ, ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರೆ. ಯಾವಾಗ ತೀರ್ಮಾನ ಇನ್ನು 27ರವರೆಗೆ, 23ರವರೆಗೆ, 17ರವರೆಗೆ ಇದೆ. 17ಕ್ಕೆ ತೀರ್ಮಾನ ಮಾಡ್ತೀನಿ. ಕುಡ್ಲಾ ಬಿಕರ್ನ ಕಟ್ಟಿದ ಶೈಲೇಶ್ ಪನ್ಪುನಾರು 25 ವರ್ಷಲಿಡಿದಿಂಚ ಸೌದಿ ಅರೇಬಿಯಾಡು ಬೇಲೆಡಿತದು ಇತ್ತೆ 6 ಮಲ್ಪಂದಿ ತಪ್ಪುಗೂ ಅಲ್ಪದ ಜೈಲು ಬಂಧನೋಡು ಉಳ್ಳೆರು. ಅರೆನು ಬಿಡುಗಡೆ ಮಲ್ಪಾದು ಭಾರತಗೂ ಬರ್ಪುನಂಚ ಭಾರತ ಸರ್ಕಾರ ಮಲ್ಪೊಡುಂದು ಬಿಜೆಪಿ ಜಿಲ್ಲಾ ಮಾಹಿತಿದಾರರು ಜಿತೇಂದ್ರ ಕೊಟ್ಟಾರಿ ಭಿನ್ನಾಯ್ತೊಂದೆರು. 6 ಈ ಬಗೆಟ್ಟು ಸುದ್ದಿಗೂಟಡು ಪಾತಿರಿಯರು. ಕುಡ್ಲ ಬಿಕರ್ನ ಕಟ್ಟಿದ ಶೈಲೇಶ್ ಪನ್ಪುನಾರು ಕರಿನ 25 ವರ್ಷಲೆಡಿತು ಸೌದಿ ಅರೇಬಿಯಾಡು ಕೆಲಸ ಮಲ್ತೊಂದಿತ್ತದು ತಾನು ಮಲ್ಪಂದಿನ ತಪ್ಪುಗೂ ಅಲ್ಪದ ಜೈಲ್ಡ್ ಬಂಧನಡುಲ್ಲೇರು. ಈ ಬಗೆಟ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟ ನಡಪಾಯಿನ ಜಿತೇಂದ್ರ ಕೊಟ್ಟಾರಿ ಶೈಲೇಶ್ನ ಬಿಡುಗಡೆ ಮಲ್ಪಾದು ಊರುಗೂ ಬರ್ಪುನಂಚ ಮಲ್ಪೆರೆ ಭಾರತ ಸರ್ಕಾರ ಕ್ರಮ ದೆತ್ತನೊಡೊಂದು ಭಿನ್ನಾಯ್ತೊಂಡೆರು. ಇದುಂಬು ಶೈಲೇಶ್ ಅರೆನ ಫೇಸ್ಬುಕ್ಡು ದೇಶಪ್ರೇಮದ ಬಗೆಟ್ ಬರೆದು ಪಾಡ್ದಿತ್ತೆರು. ಅವೆನು ದೆಪ್ಪೆರೆ ಅರೆನು ಪೋಡಿಪಾನಗ ಅವೆನು ದೇಯ್ದಿರು. 2024 ಜನವರಿ 14 ಅರೆನ ಫೇಸ್ಬುಕ್ಡು ಶೈಲೇಶ್ ಕುಮಾರ್ ಪುದರ್ಡು ಫೇಕ್ ಐಡಿ ಸೃಷ್ಟಿ ಆದಿತ್ತಿದು ಇಸ್ಲಾಂ ಇರೋದಿ ಬೊಕ್ಕ ಸೌದಿ ದೊರೆನ ಇರೋದಿ ಬರವುಲೆನು ಮಾತ ಪಾಡ್ದಿತ್ತಂಡು ತನ್ನ ಕಂಪನಿಗೂ ಈ ಬಗೆಟ್ ಮಾಹಿತಿ ಕೊರ್ನಗ ಪೊಲೀಸರಿಗೂ ದೂರು ಕೊರಿಯರೆ ಕಂಪನಿ ತೆರೆಪಾದನು. 2023 ಫೆಬ್ರವರಿ 23 ದೂರು ಕೊರಿಯರೆ ಪೋನಗ ಅಲ್ಪದ ಪೊಲೀಸರು ಶೈಲೇಶ್ನ ಬಂಧನ ಮಲ್ತಿದರು. ಕುಟುಂಬದ ಸದಸ್ಯರಿಗೂ ಈ ಬಗೆಟ್ ಮಾಹಿತಿ ಕೊಡ್ತಿರು. ಸಂಸದರು ನಳಿನ್ ಕುಮಾರ್ ಕಟೀಲ್ ಈ ಬಗೆಟ್ ವಿದೇಶಾಂಗ ಇಲಾಖೆಗೂ ದೂರು ಕೊಡ್ತಿರು. ಆಂಡ ಒವ್ವೇ ಕ್ರಮ ದೆತೊಂದುಜಿ ಅರೆನು ಬೊಡಿಯರೆ ರಾಯಭಾರ ಆಫೀಸ್ದ ಒಟ್ಟುಗೂ ಪಾತಿರ್ದಂಡು ಒಂದು ಇಸ್ಲಾಂ ಬೊಕ್ಕ ಸೌದಿ ದೊರೆಕ್ ಎದುರಾದು ಪುನಃ ಕೇಸ್ ಆಯ್ನೆಡ್ದವರ ಏರ್ಲಾ ಸೀದಾ ದುಂಬು ಬರಿಯರೆ ತಯಾರಿಜ್ಜೆರಿಂದು ಜಿತೇಂದ್ರ ಕೊಟ್ಟಾರಿ ತೂರಿಯರು. ಶೈಲೇಶ್ನ ಬೊಡೆದ್ದಿ ಸರಿತಾ ಶೈಲೇಶ್ ಕೊಟ್ಟಾರಿ ಮಗಳ್ ಶ್ರೇಯಸ್ ಸುದ್ದಿ ಕೂಟೊಡಿತ್ತಿರು.
ಶೈಲೇಶ್ ಕುಮಾರ್ ಕೊಟ್ಟಾರಿ ಇವರ ಬಂಧನ ಕಳೆದ 18 ತಿಂಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಆಗಿದೆ. ಏನು ಅವರ ಫೇಸ್ಬುಕ್ ಐಡಿಯನ್ನು ಫೇಕ್ ಮಾಡಿ ಕೆಲವು ದುಷ್ಕರ್ಮಿಗಳು ಮಾಡಿರ್ತಕ್ಕಂಥ ಒಂದು ಕೃತ್ಯದಿಂದ ಅವರಿವತ್ತು ಸೌದಿ ಅರೇಬಿಯಾದಲ್ಲಿ ಸೆರೆಮನೆ ವಾಸವನ್ನು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಅದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಯಾಕೆಂದರೆ ಶೈಲೇಶ್ ಕುಮಾರ್ ಈ ರೀತಿಯ ಕೃತ್ಯವನ್ನು ಮಾಡಲೇ ಇಲ್ಲ. ಆದರೆ ಅವರ ಬಂಧನ ಆದ ನಂತರ ಅವರ ಬಿಡುಗಡೆಗೆ ಏನು ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇವತ್ತು ಭಾರತ ಸರ್ಕಾರದ ವಿದೇಶಾಂಗ ಇಲಾಖೆಯ ಮುಖಾಂತರ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಇಂಡಿಯನ್ ಕಾನ್ಸುಲೇಟ್ನ ಮುಖಾಂತರ ಆಗಬೇಕು ಅಂತ ಹೇಳುವಂಥ ವಿಚಾರವನ್ನು ಮನಗಂಡು ಇವತ್ತು ಅವರ ಕುಟುಂಬದವರು ಮತ್ತು ನಾನು ಕೊಟ್ಟಾರಿ ಸಮಾಜ ಸುಧಾರಕ ಸಂಘದ ಪರವಾಗಿ ಆ ಒಂದು ವಿಚಾರವನ್ನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಅದಕ್ಕೋಸ್ಕರ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಿರ್ತಕ್ಕಂಥ ಮಾಹಿತಿಯನ್ನು ಇಡೀ ಭಾರತ ಸರ್ಕಾರಕ್ಕೆ ಮುಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಕು ಮತ್ತು ಶೈಲೇಶ್ ಕುಮಾರನ್ನು ಕಾನೂನು ಮುಖಾಂತರ ರಕ್ಷಣೆ ಮಾಡಿ ಅವರನ್ನು ಬಂಧನದಿಂದ ಬಿಡುಗಡೆಗೊಳಿಸಬೇಕು ಅಂತ ವಿನಂತಿಯನ್ನು ಇಡೀ ಕುಟುಂಬದ ಪರವಾಗಿ ಮಾಡ್ತಾ ಇದ್ದೇನೆ. ನನ್ನ ಗಂಡನ ಅರೆಸ್ಟ್ ಆಗಿ 1 ವರ್ಷ 8 ತಿಂಗಳಾಯಿತು. ಯಾವುದೇ ಅವರು ಎಂಥ ಯಾವ ಗೊತ್ತಿಲ್ಲ. ಅವ್ರ ಫೋನ್ ಸಹ ಸರಿಯಾಗಿ ಕೊಡೋದಿಲ್ಲ. ಅಲ್ಲಿ ಮಾತಾಡಿದ 2 ನಿಮಿಷ ಕೊಡ್ತಾರೆ ಅಷ್ಟೇ, ಮತ್ತು ಏನಿಲ್ಲ. ನಮಗೆ ಆದಷ್ಟು ಬೇಗ ಒಂದು ಬಂಧನದಿಂದ ಬಿಡುಗಡೆ ಮಾಡಬೇಕಂತ ನ್ಯಾಯ ಒದಗಿಸಿ ಕೊಡಬೇಕಂತ ಕೇಳ್ತೇನೆ. 1 ವರ್ಷ 8 ತಿಂಗಳಾಯಿತು. ಸಂಪರ್ಕ ಮಾಡ್ತಾರೆ, 1 2 ನಿಮಿಷ 3 ನಿಮಿಷ ಕೊಡ್ತಾರೆ. ರಾಧಾ ನಿಸರ್ಗ ಕಂಬೈನ್ಸ್ ಗುರ್ತಮೋರುಡು ರಾಜೇಂದ್ರ ಯಶ್ ಬೆದ್ರೋಡಿ ತಯಾರು ಮಲ್ತಿನ ವಿಕ್ರಾಂತ್ ತುಳು ಸಿನಿಮಾ ನವೆಂಬರ್ 14 ಶುಕ್ರವಾರ ತುಳುನಾಡು ಡೋರ್ಮಿಡು ಬಿಡುಗಡೆ ಆಪಣುಂದು ನಿರ್ದೇಶಕರು ನವೀನ್ ಮಾರ್ಲಾ ಕೊಡಂಗೆ ಪಂತೆರು 6 ಕುಡ್ಲಡು ಸುದ್ದಿ ಕುಟ್ಟುಡು ಪಾತಿರ್ದು ಮಾಹಿತಿ ಕೊಡ್ತೆರು. ರಾಧಾ ನಿಸರ್ಗ ಕಂಬೈನ್ಸ್ ಗುರ್ತಮೋರುಡು ತಯಾರಾಯಿನ ನವೀನ್ ಮಾರ್ಲಾ ಕೊಡಂಗೆ ನಿರ್ದೇಶನದ ರಾಜೇಂದ್ರ ಯಶು ಬೆದ್ರೋಡಿಯರ್ನ ವಿಶ್ರಾಂತ್ ತುಳು ಸಿನಿಮಾ ಶುಕ್ರವಾರ ತುಳುನಾಡು ಡೋರ್ಮಿಲಾ ಬಿಡುಗಡೆ ಆಪುಂಡು. ಈ ಬಗೆಟ್ಟು ನಿರ್ದೇಶಕರು ನವೀನ್ ಮಾರ್ಲಾ ಕೊಡಂಗೆ ಬುಧವಾರ ಕುಡ್ಲಡು ಸುದ್ದಿ ಕುಟ್ಟ ನಡಪಾದು ಸಿನಿಮಾ ಬಿಡುಗಡೆ ಬಗೆಟ್ಟು ಮಾಹಿತಿ ಕೊರಿಯರು. ಕುಡ್ಲಡು ರೂಪವಾಣಿ ಬಿಗ್ ಸಿನಿಮಾಸ್ PVR ಸಿನಿಪೋಲಿಸ್ ಒಡಿಪುಡು ಕಲ್ಪನಾ ಕಾರ್ಲಾಡು ರಾಧಿಕಾ ಮಣಿಪಾಲುಡು ಭಾರತ್ ಮಾಲ್ ಬೆಳ್ತಂಗಡಿಡು ಭಾರತ್ ಸಿನಿಮಾ ಮಂದಿರಡು ವಿಶ್ರಾಂತ್ ತುಳು ಸಿನಿಮಾ ಪ್ರದರ್ಶನ ಶುರು ಮಾಡ್ಪುಂಡು. ಈ ಸಿನಿಮಾಗೂ 35 ದಿನ ಬಂಟ್ವಾಳ ಪರಿಸರ ಕಳಸ ಹೊರನಾಡು ಉಬಾರ್ ಬೊಕ BC ರೋಡ್ ಇಂಚಿತ್ತಿ ಕಡಿಟ್ಟು ಚಿತ್ರೀಕರಣ ಆತನಿಂದ ಅರ್ಪಂಡಿರೋ. ಈ ಸಿನಿಮಾಡು ಹೆಚ್ಚಾದ ಆಟದ ಕಲಾವಿದರು ವೇಷ ಪಾಡ್ದಿತ್ತದು. ಹಿರಿಯ ಆಟದ ಕಲಾವಿದರು ಅರುವ ಕೊರಗಪ್ಪ ಶೆಟ್ಟಿ ವಿಶೇಷವಾದ ಉಲ್ಲೇರ. ಆಟದ ಕಲಾವಿದರಾಯನ ರಾಧಾಕೃಷ್ಣ ನಾವಡ ಮಧೂರು ಬಂಟ್ವಾಳ ಜಯರಾಮ ಆಚಾರ್ಯ ಕಡಬ ದಿನೇಶ್ ರೈ ಕೊಡಪದವು ದಿನೇಶ್ ಶೆಟ್ಟಿಗಾರ್ ಪೂರ್ಣಿಮಾ ಯತೀಶ್ ರೈ ಬಣ್ಣ ಪಾಡ್ದಿರೋ. ರಂಗಭೂಮಿದ ಅರವಿಂದ ಬೋಳಾರ ರಮೇಶ್ ರೈ ಕುಕ್ಕುವಳ್ಳಿ HK ನಯನಾಡು ಕೋಡ್ಮನ್ ಕಾಂತಪ್ಪ ಶೆಟ್ಟಿ ಅಶೋಕ್ ಭಟ್ ಕಾಪು ಕೊಲ್ಯ ಸಿನಿಮೋಡು ಉಲ್ಲೇರೋ. ನಾಯಕ ನಟಿಯಾದ ವಿನೋದ್ ಶೆಟ್ಟಿ ನಾಯಕಿಯಾದ ಶೀತಲ್ ನಾಯಕ್ ಉಲ್ಲೇರೋ. ಕ್ಯಾಮರುಡು ರವಿ ಸುವರ್ಣ ಸಾಹಿತ್ಯಡು HK ನಯನಾಡ್ ನಲಿಕೆ ನಿರ್ದೇಶನಡು ವಿನೋದ್ ರಾಜ್ ಬಂಟ್ವಾಳ ಅನಿಲ್ ನಾಯಕ್ ಸಂಕಲನಡು ಮಹಾಬಲೇಶ್ವರ ಹುಳ್ಳ ಕಲೆಟು ದಿನೇಶ್ ಸುವರ್ಣ ರಾಯಿ ಸಾಕಾರ ಕೊಡ್ತಿರಂದು ನವೀನ್ ಮಾರ್ಲಾ ಕೊಡಂಗೆ ತಿರಿಪಾಯಿರೋ. ನಾಯಕಿ ವಿನೋದ್ ಶೆಟ್ಟಿ ಶ್ರುತಿ ಭಟ್ ರಮೇಶ್ ರೈ ಕುಕ್ಕುವಳ್ಳಿ ಭಾಸ್ಕರ್ ರಾವ್ ಸುದ್ದಿ ಕೊಟ್ಟಿಡಿತಿರೋ. ಕುಂದಾಪುರ ಹೊಸ ಬಸ್ ಸ್ಟ್ಯಾಂಡ್ ಕೈತಲ್ದ ಮುಖ್ಯ ಮಾರ್ಗಡು ಪುನಃ ಸೇಂಟ್ ಆಂಥೋನಿ ಸ್ಟುಡಿಯೋಡು ಬುಧವಾರ ರಾತ್ರಿ ಕಲ್ವೆರೆ ಹೋಗಿದ್ದರು. 2,000 ರೂಪಾಯಿ ಬೊಕ್ಕ ಪೆನ್ ಡ್ರೈವ್ ಲಕ್ಕಾದಿರು. ಈ ಬಗೆಟ್ಟು ಕುಂದಾಪುರ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ತಿರೋ. ಕುಂದಾಪುರ ಹೊಸ ಬಸ್ ಸ್ಟ್ಯಾಂಡ್ ಕೈತಲು ಮುಖ್ಯ ಮಾರ್ಗಡು ಪುನಃ ಸೇಂಟ್ ಆಂಥೋನಿ ಸ್ಟುಡಿಯೋಡು ಬುಧವಾರ ರಾತ್ರಿ ಕಂಡ ದಿನ ಬಗೆಟ್ಟು ದೂರು ಕೊಡ್ತಿರೋ. ಸುಮಾರು 16 ರೇತ ಪೊರ್ತುಡು ಸ್ಟುಡಿಯೋದ ಪಿರಾವ್ದ ಮಾಡದ ಓಡುದೆತ್ತದು ಉಲೈ ಪೊಗ್ಗುದಿನ ಕಲ್ವೆರು ಡ್ರಾವರ್ ಅಡಿತ್ತಿನ 2,000 ರೂಪಾಯಿ ಬೊಕ್ಕ 2 ಪೆನ್ ಡ್ರೈವ್ ಲಕ್ಕಾದಿರೋ. ಕರ್ಪದ ರಾಡ್ ಗಳಸದು ಮಾಡಿಡು ಬುಡ್ದು ಪೋತಿರೋ. ಸ್ಟುಡಿಯೋದ CC ಕ್ಯಾಮರಡು ಕಲ್ವೆ ಪೊಗ್ಗುನ ಕಂಡ ದಿನ ಪೋಯಿನ ಮಾತ ತೋಚಿದನು. ಕೈತಲ್ದ ವೈನ್ ಶಾಪ್ಗೆ ಬರ್ಪುನ ಉತ್ತರ ಕರ್ನಾಟಕದ ಮೂಲದ ವ್ಯಕ್ತಿನ ಕಾರ್ಬಾರ್ ಒಂದು ಪಣದು ಸಂಶಯ ತಾಳ್ದಂಡು. ಗುರುವಾರ ಬೋಲ್ಪಾಯಿ ಒಕ್ಕನೆ ಸಂಗತಿ ಗೊತ್ತಾತಂಡು. ಕುಂದಾಪುರ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿರೋ.
ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ 11ನೇ ಸರ್ವ ಸದಸ್ಯರ ಮಹಾಸಭೆ ನವೆಂಬರ್ 14 ಕಾಂಡೆ 10 ಗಂಟೆಗೆ ಕುಡ್ಲ ಬಲ್ಮಠದ ಶಾಂತಿ ನಿಲಯ ಸಭಾಂಗಣಡು ಅಟ್ಟಣೆ ಮಲ್ದನಂದು ವೇದಿಕೆದ ಗುರ್ಕಾರ್ಯರು ಮ್ಯಾಕ್ಸಿಮ್ ಡಿಸಿಲ್ವಾ ಪಂತೆರು ಈ ಬಗೆಟ್ಟು ಸುದ್ದಿಕೋಟಡು ವಿವರ ಕೊಡ್ತೆರು. ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ ಗುರಿಕಾರ್ಯರು ಮ್ಯಾಕ್ಸಿಮ್ ಡಿಸಿಲ್ವಾ ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೋಟಡು ಪಾತೆರ್ದು ವೇದಿಕೆದ 11ನೇ ಸರ್ವ ಸದಸ್ಯರ ಮಹಾಸಭೆ ಕುಡ್ಲದ ಬಲ್ಮಠ ಸರ್ಕಲ್ ಕೈತಲ್ದ ಶಾಂತಿ ನಿಲಯ ಸಭಾಂಗಣಡು ನವೆಂಬರ್ 14 ಕಾಂಡೆ 10 ಗಂಟೆಗೆ ದಿವೊಂದಡು ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆದ ಒಂಜಿ 1,000 ತುಲ ಹೆಚ್ಚು ಜನ ಸದಸ್ಯರು ಸಭೆಟ್ ಪಾಲ್ದೆತೊನ್ವೇರು. ಮೂಲಗೇಣಿದಾರರಿಗೂ ಸಂಬಂಧಪಟ್ಟನ ಕೇಸೊಂಜಿ ರಾಜ್ಯದ ಹೈಕೋರ್ಟ್ ಇತ್ತದು ವಿಚಾರಣೆ ನಡತ್ತೊಂದು ಉಂಡೊಂದು ಮ್ಯಾಕ್ಸಿಮ್ ಡಿಸಿಲ್ವಾ ಪಂಡೇರು. 14 ನವೆಂಬರ್ 2021 ಮೂಲಗೇಣಿ ಸಭೆ ನಡೆಯಲಿದೆ ಶಾಂತಿ ನಿಲಯದಲ್ಲಿ. ಇನ್ನೂ ಕೂಡ ಲಕ್ಷಾನುಗಟ್ಟಲೆ ಕುಟುಂಬಗಳು ಈ ಮೂಲಗೇಣಿ ಸಮಸ್ಯೆಯಿಂದ ನಮ್ಮ ಕರಾವಳಿಯ ಎಲ್ಲ ಜಿಲ್ಲೆಗಳಲ್ಲಿ ಸಫರ್ ಆಗ್ತಾ ಇದ್ದಾರೆ. ಆದರೆ ನಮ್ಮ ಮಂಗಳೂರಿನ ಜನರು ಅದೇ ರೀತಿ ನಮ್ಮ ಇಡೀ ಕರಾವಳಿ ಜನರು ಅಂತ ಹೇಳ್ಬೋದು, ಯಾವುದಕ್ಕೂ ಈ ಸಾಮಾಜಿಕ ಏನಾದರೂ ಸಮಸ್ಯೆಗಳ ಬಗ್ಗೆ ಜಾಸ್ತಿ ಗಮನ ಕೊಡುವುದು ಕಡಿಮೆ ಆದ ಕಾರಣ ಬಹಳ ಈ 17 ವರ್ಷದಲ್ಲಿ ನಾವು ಕೆಲವು ಸಾವಿರದಷ್ಟು ಮಾತ್ರ ಒಂದು ಸಂಖ್ಯೆಯಲ್ಲಿ ಮೆಂಬರ್ಸ್ನವರನ್ನು ಮಾಡಲು ನಾವು ಯಶಸ್ವಿಯಾಗಿದ್ದೇವೆ. ಈಗ ಈ ಬರುವ ಆದಿತ್ಯವಾರ ಅಂದರೆ ನವೆಂಬರ್ 14ರಂದು ನಮ್ಮ ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆಯ ಮಹಾಸಭೆ 11ನೇ ಮಹಾಸಭೆಯನ್ನು ನಾವು ಕರೆದಿದ್ದೇವೆ. ಅಲ್ಲಿ ಆಗಿನ ರಾಷ್ಟ್ರಪತಿಯವರು ಪ್ರತಿಭಾ ಪಾಟೀಲ್ ಈ ಮೂಲಗೇಣಿ ಪದ್ಧತಿಯನ್ನು ರದ್ದು ಮಾಡುವುದಂತೇಳಿ ಅವರೊಂದು ಕಾನೂನನ್ನು ತಂದಿದ್ದಾರೆ. ಆದರೆ ಅದರ ಜೊತೆಯಲ್ಲಿ ನಮ್ಮ ಮೂಲಗಾರರವರು ಎಂದರೆ ದನಿಯವರು ಕೋರ್ಟಿಗೆ ಹೋಗಿ ನಮಗೆ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕಾಂಪೆನ್ಸೇಷನ್ ಸಿಗಬೇಕಂತೇಳಿ ಕೋರ್ಟಿಗೆ ಹೋದದ್ದು. ಆದರೆ ನಾವು ಒಂದು 10-12 ರೂಪಾಯಿ ಅಥವಾ 150-75 ರೂಪಾಯಿ ಅಥವಾ ಕೆಲವು ಕಡೆ ನಾವು ತರಕಾರಿ, ತೆಂಗಿನಕಾಯಿ, ತೆಂಗಿನೆಣ್ಣೆ ಇಂಥ ರೀತಿಯಲ್ಲಿ ನಾವು ತೆರಿಗೆ ಕೊಡುವವರು ಒಂದೇ ಸವನೆ ನಮ್ಮ ಮೂಲಗಾರರವರು ಲಕ್ಷಾನುಗಟ್ಟಲೆ ನಮ್ಮ ಹತ್ರ ಪರಿಹಾರ ಕೇಳುವಾಗ ನಮಗೆ ಸಮಸ್ಯೆ ಆಗಿ ಈಗ ಬಹುಶಃ ಈ ಕೊನೆ ಹಂತದಲ್ಲಿ ಎರಡೂ ಪಕ್ಷದವರಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಜಡ್ಜ್ಮೆಂಟ್ ಬರುವ ಒಂದು ಸಂದರ್ಭ ಉಂಟು. ಈ ನಮ್ಮ ಸಿಚುವೇಶನಲ್ಲಿ ನಮಗೆ ಆದಷ್ಟು ನಮಗೆ ಜನರ ಬೆಂಬಲ ಬೇಕಾಗಿದೆ. ಮೂಲಗೇಣಿ ಒಕ್ಕಲು ರಕ್ಷಣಾ ವೇದಿಕೆದ ಒತ್ತುಗುರಿಕಾರೆ ಯಶೋಧರ, ಸಮಿತಿ ಸದಸ್ಯರು ಜೆರಾಲ್ಡ್ ಟವರ್ಸ್, ಎ ಉಪೇಂದ್ರ ನಾಯಕ್ ಬೊಕ್ಕ ಎಂಎಸ್ ಅಲೋಷಿಯಸ್ ಸುದ್ದಿಕೋಟುಡಿತ್ತರು. ಕುಡ್ಲದ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನಗೂ ಹೊಸ ಕೊಡಿಮರ ಚಿಕ್ಕಮಗಳೂರು ಜಿಲ್ಲೆದ ಆಲ್ದೂರು ಕಣತಿಡ್ದು ನವೆಂಬರ್ 13 ಶನಿವಾರ ಕಾಂಡೆ 5 ಗಂಟೆಡ್ದು ಪಿದಾಡ್ದು ಬಯ್ಯಗ ಕುಡ್ಲಾಗೆತ್ತಡು ಬಯ್ಯ 4 ಗಂಟೆಗೆ ಮಂಗಳ ಕ್ರೀಡಾಂಗಣ ಕೈತಲಿಡ್ದು ಪೂರ್ಣ ಕುಂಭ ಎತ್ಕನದ ಒಟ್ಟುಗೂ ಮೆರವಣಿಗೆಡು ಕೊಡಿಮರ ದೇವಸ್ಥಾನಕ್ಕೆ ಬರ್ಪುಂಡು. ಸಾರ್ವಜನಿಕರು ದಾಲ ಸಮಸ್ಯೆ ಆವಂದಿನಂಚ ಮೆರವಣಿಗೆ ಪೊರ್ಲುಡು ಸಾಗುನಂಚ ಸರ್ವಿರ್ಲಾ ಸಹಾಯ ಸಹಕಾರ ಕೊರಡುಂದು ದೇವಸ್ಥಾನದ ಮುಕ್ತೇಸರರು ಕೆ ಕೇಶವ ಆಚಾರ್ಯರು ಪ್ರಕಟಣೆಡು ಕೇನೊಂದೆರು. ಇತ್ತೆ ಕೊಡೋರೈನಿತ ಮಲ್ಲ ಸುದ್ದಿಲು. ಕತ್ತಲೆ ದೂರ ಮಲ್ಪುನ ದೀಪಾವಳಿ ಒಂಜಿ ದಿನದ ಪರ್ಬ ಆವಂದೆ ಪರ್ಬದ ಅರ್ಥನು ನಮ್ಮ ಬದುಕದ ಉದ್ದೋಗ್ಲ ಸೇರ್ಸಾವನುಡು ಒಳಚಿಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜ್ದ ದೀಪಾವಳಿ ಸಂಭ್ರಮಡು ಪ್ರಕಾಶ್ ಪಿಎಸ್. ವಿಶ್ವೇಶ್ವತೀರ್ಥ ಸ್ವಾಮೀಜಿಲಿನ ಮರಣೋತ್ತರ ಪದ್ಮವಿಭೂಷಣ ಪ್ರಶಸ್ತಿ ದೆತ್ತೊಂದು ಕುಡ್ಲಗು ಬತ್ತಿನ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಲು ಕದ್ರಾ ಕಂಬ್ಳದ ಮಂಜು ಪ್ರಸಾದ್ ಇಲ್ಲಡು ಬಾರಿ ಸಂಭ್ರಮಡು ಎದ್ಕೊನ್ನ ಕಲ್ಪುರ ಪ್ರತಿಷ್ಠಾನ. ನವೋದಯ ಸದಸ್ಯರು ಪಂಚಾಯತ್ ಸದಸ್ಯರು ಬೊಕ್ಕ ಸಹಕಾರಿಲಿನ ಒತ್ತಾಯದ ಮಿತ್ತು ಸ್ವತಂತ್ರವಾದ ವಿಧಾನ ಪರಿಷತ್ ಒಟ್ಟುಗುಂತುವೆ ಒಡಿಪುಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್. ಸೌದಿ ಅರೇಬಿಯಾಡು ಬಂಧನಡು ಉಪ್ಪುನ ಕುಡ್ಲಾಬಿಕರ್ನ ಕಟ್ಟದ ಶೈಲೇಶನು ಬಿಡುಗಡೆ ಮಲ್ಪಾದು ಊರುಗು ಬರ್ಪುನಂಚ ಮಲ್ಪಡು ಭಾರತ ಸರ್ಕಾರಗು ಭಿನ್ನೈತೊನ್ನ ಜಿತೇಂದ್ರ ಕೊಟ್ಟಾರಿ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.